ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣನನ್ನು ಸ್ಮರಿಸುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ರಾಗನಿಧಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಯಾವತ್ತೂ ನಾನೊಂದು ಒಳ್ಳೆ ಪ್ರತಿಭೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಹಾಗೆ ಇವತ್ತು ಕೂಡ ಒಬ್ಬ ಪ್ರತಿಭಾವಂತೆ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅವರೇ ಶ್ರೀನಿಧಿ. ಸಂಗೀತ ಕ್ಷೇತ್ರದಲ್ಲಿ 200ಕ್ಕೂ ಅಧಿಕ ಪ್ರೋಗ್ರಾಮ್ಸ್ಗಳನ್ನು ಕೊಟ್ಟು ಎಲ್ಲರ ಮನಸೆಳೆದ ಶ್ರೀನಿಧಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀನಿಧಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈ ಸ್ಯಾಕ್ಸೋಫೋನ್ ಫೀಲ್ಡ್ ಹೇಳಿದರೆ ಅದು ಊದುವುದು ತುಂಬ ಕಷ್ಟ ಹೇಳ್ತಾರೆ. ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು? ಅಂದರೆ ನನಗೆ ಸ್ಯಾಕ್ಸೋಫೋನ್ ಬಗ್ಗೆ ಎಂತ ಸಹ ಗೊತ್ತಿರಲಿಲ್ಲ. ನಾನು ಚಿಕ್ಕದಿರುವಾಗ ಅಪ್ಪ ಅವರ ಫ್ರೆಂಡ್ ಹತ್ರ ಬ್ಯಾಂಗ್ಳೂರಿಂದೆಲ್ಲ ತರಿಸಿಟ್ಟಿದ್ರು ಸ್ಯಾಕ್ಸೋಫೋನ್. ನನ್ನ ಗುರುಗಳ ಹತ್ರ ಅಲೆವೋ ಸುಂದರ್ಶೇರಿಗಾರು ಅವರ ಹತ್ರ ಎಲ್ಲ ಕೇಳಿ ಇಟ್ಟಿದ್ರು. ನಾನು ಚಿಕ್ಕದಿದ್ದೆ ಅಲ್ಲ, ಸೊ ಬೇಡ ಈಗ ಅದು ಕಷ್ಟ ಆಗ್ತದೆ ಹಾಗೆ ಹೇಳಿ ನಿಲ್ಲಿಸಿದ್ರು. ನನಗೆ ಸಾಂಗ್ಸ್ ಸಿಂಗಿಂಗ್ ಅಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್. ಮತ್ತೆ ಹಾಗೆ ಇದರಿಂದ ಇಂಟ್ರೆಸ್ಟ್ ಬಂತು ಸ್ಯಾಕ್ಸೋಫೋನ್ ಓದಲಿಕ್ಕೆ. ಸೊ ನಿಮ್ಗೆ ಯಾರಾದ್ರೂ ಪ್ರೇರಣೆ ಹೇಳಿದ್ದಾರಾ? ಪ್ರೇರಣೆ ಅಂದರೆ ಅಪ್ಪನೇ ಎಲ್ಲ ತುಂಬ ಸಪೋರ್ಟ್ ಮಾಡೋದು, ಕರ್ಕೊಂಡೆಲ್ಲ ಬರ್ತಿದ್ರು. ಮತ್ತೆ ಗುರುಗಳು ಸಹ ತುಂಬ ಸಪೋರ್ಟ್ ಎಲ್ಲ ಮಾಡ್ತಿದ್ರು. ಅಂದರೆ ಓಕೆ, ನೀವು ಯಾವ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಸೆಕೆಂಡ್ ಸ್ಟ್ಯಾಂಡರ್ಡ್ 7 ಇಯರ್ಸಲ್ಲಿ ಬೇಡ ಹೇಳಿದ್ರ. ಮತ್ತೆ 3rd ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡಿ ರಜೆ, ಅದು 3rd ಸ್ಟ್ಯಾಂಡರ್ಡ್ ಆದ ನಂತರ ರಜೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ, ಕ್ಲಾಸಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಿಮ್ಮ ಗುರುಗಳು ಯಾರಾದ್ರೂ ಇದ್ದಾರೆ? ನನ್ನ ಗುರುಗಳು ಅಲೆವೂರು ಸುಂದರ್ಶೇರಿಗಾರ್. ಓಕೆ, ನೀವು ಎಷ್ಟು ವರ್ಷದಿಂದ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? 12 ಇಯರ್ಸ್ ಆಯಿತು. ಸೊ ಈಗ 12 ಇಯರ್ಸ್ ಆಯಿತು. ಓಕೆ, ಎಲ್ಲಿ ಪ್ರೋಗ್ರಾಮ್ಸ್ ಕೊಡಿ? ನೀವು 200ಕ್ಕೂ ತುಂಬ ಅಧಿಕ ಪ್ರೋಗ್ರಾಮ್ಸನ್ನು ಕೊಟ್ಟಿದ್ದೀರಿ. ಯಾವ ಥರ ಪ್ರೋಗ್ರಾಮ್ಸ್, ಎಲ್ಲಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಿ? ನಂದು ಫಸ್ಟ್ ಪ್ರೋಗ್ರಾಮ್ ಆದದ್ದು ಮಹಾಲಿಂಗೇಶ್ವರ ದೇವಸ್ಥಾನ ಹೇರೂರಲ್ಲಿ, ನಮ್ಮ ಊರಲ್ಲೇ ಕೊಡಬೇಕು ಅಂತ ಇತ್ತು. ಅದು ಅದಾದ ನಂತರ ತುಂಬ ಕಡೆ ಕೊಟ್ಟಿದ್ದೇನೆ. ಮ್ಯಾಂಗ್ಳೂರು, ಗೋವಾ, ಈಗಷ್ಟೇ ಸ್ವಲ್ಪ ಹಿಂದೆ ತಮಿಳ್ನಾಡಿಗೆ ಸಹ ಹೋಗಿ ಬಂದೆ. ಮತ್ತೆ ಶೃಂಗೇರಿಯಲ್ಲಿ ಎಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೇನೆ. ಓಕೆ, ಫಸ್ಟ್ ಪ್ರೋಗ್ರಾಮ್ ಯಾವ ವಯಸ್ಸಲ್ಲಿ ಅಂತ ಕೊಟ್ಟದ್ದು ನೆನಪುಂಟ? ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿದೆ ಹೇಳಿದ್ರಲ್ಲ, ಸೊ ಯಾವ ವಯಸ್ಸಲ್ಲಿ ಸ್ಟಾರ್ಟ್ ಆಯಿತು? 14 ಇಯರ್ಸ್, 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ನಾನು. 7th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಇನ್ನು ಪ್ರೋಗ್ರಾಮ್ಸ್ ತುಂಬಾ ಕಡೆ ಕೊಟ್ಟಿದ್ದೀರಿ. ಯಾವ್ದಾದ್ರು ನೆನಪು ಉಳಿಯುವಂಥದ್ದು ಇರ್ತದಲ್ಲ, ಯಾವ್ದಾದ್ರು ತುಂಬಾ ನೆನಪಿಗೆ ಇರುವಂಥ ಪ್ರೋಗ್ರಾಮ್? ನೆನಪು ಅಂದರೆ ಫಸ್ಟ್ ಪ್ರೋಗ್ರಾಮೇ ನಂದು. ಅಂದರೆ ಆಗಷ್ಟೇ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅದೊಂಥರ ನೆನಪು ನನಗೆ. ಮತ್ತು ಊರವರೆಲ್ಲ ಬಂದಿದ್ರು, ಹೇಗೆ ಉತ್ತಾಳೆ ಫಸ್ಟ್ ಪ್ರೋಗ್ರಾಮ್ ಎಲ್ಲ ಹೇಗೆ ಕಲ್ತಿದ್ದಾಳೆಲ್ಲ ನೋಡಲಿಕ್ಕೆ. ನೀವು ನಾದಬ್ರಹ್ಮ ಹಂಸಲೇಖ ಅವರು ಕೂಡ ನಿಮಗೆ ತುಂಬ ಹೊಗಳಿದ್ದಾರೆ. ನಿಮಗೆ ಕೆಲವು ಅವ್ರ ಹತ್ರ ಏನೆಲ್ಲ ಕಲೀಲಿಕ್ಕೆ ಸಿಕ್ಕಿತ್ತು? ಅಂದರೆ ಅವರ ನಮ್ಮನದ್ದು ಫ್ರೆಂಡ್ ಮನೆಗೆ ಹೋದಾಗ ಸಿಕ್ಕಿದ್ದು. ಅಂದರೆ ಪ್ರೋಗ್ರಾಮಲ್ಲಿ ಅಲ್ಲ, ಹೀಗೆ ವಿಡಿಯೋಸ್ ತೋರಿಸಿದ್ವಿ. ಇನ್ನೂ ಸಹ ಫ್ಯೂಚರ್ ಉಂಟು ನಿಂಗೆ, ಇನ್ನೂ ಸಹ ಕಲಿ, ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ ಆಶೀರ್ವಾದ ಎಲ್ಲ ಮಾಡಿದ್ರು. ತುಂಬ ಖುಷಿ ಆಯಿತು. ಓಕೆ, ನೀವು ಪ್ರೋಗ್ರಾಮ್ಸ್ ಕೊಡುವಾಗ ಈಗ ಜನರೆಲ್ಲ ನೋಡ್ತಿರ್ತಾರಲ್ಲ, ಅವ್ರು ತುಂಬ ಖುಷಿ ಪಡ್ತಾರೆ. ಚಿಕ್ಕ ಹುಡುಗಿಯನ್ನು ಇಷ್ಟು ಚಂದ ನುಡಿಸ್ತಾ ಉಂಟು ಪುಟ್ಟ ಪುಟ್ಟ ಕೈಯಲ್ಲಿ ಅಂತೆಲ್ಲ ಹೇಳ್ತಾರೆ. ಸೊ ಜನರ ರೆಸ್ಪಾನ್ಸ್ ಹೇಗೆ ಇರ್ತದೆ? ನಾವು ಓದ್ತಿರುವಾಗೆಲ್ಲ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ, ಕೆಲವರು ಅಷ್ಟು ಗೊತ್ತಿರುವುದಿಲ್ಲ. ಅವರಿಗೆ ಇಂಟ್ರೆಸ್ಟ್ ಇದ್ದವರು ಬಂದು ಎದುರಲ್ಲೆಲ್ಲ ಕುತ್ಕೊಂಡು ತಾಳ ಹಾಕ್ತಾರೆ. ಆಗ ನಮ್ಗೆ ಸಹ ಓದ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರ್ತದೆ, ಪ್ರೋತ್ಸಾಹಿಸಿದಾಗ ಆಗ್ತದೆ. ಮತ್ತೆ ಕೆಲವು ಕಡೆ ಹೋದಾಗ ನಂಗೆ ಕೆಲವು ಕಡೆ ಅಜ್ಜಿ ಬಂದು ಆಶೀರ್ವಾದ ಎಲ್ಲ ಮಾಡೋದುಂಟು, ಒಳ್ಳೇದಾಗ್ಲಿ ಹೀಗೆ. ನಿಮ್ಗೆ ಈಗ ಸ್ಟಾರ್ಟಿಂಗ್ ಕಲಿಯುವಾಗ ಕಷ್ಟ ಅಂತ ಅನ್ಸಿದ್ಯಾ? ಊದುವಾಗ ಕಷ್ಟ ಹಾಗೆ ಅಂತ ಆಗ್ಲಿಲ್ಲ. ನನ್ನದು ಹೈಟ್ ಅದೇ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆದದ್ದು. ಸ್ಯಾಕ್ಸೋಫೋನ್ ನಂಗೆ ಎಟಾಗ್ತಿರ್ಲಿಲ್ಲ, ತಲೆದಿ ಮೇಲೆ ಕುತ್ಕೊಂಡು. ಅದು ಮತ್ತೆ ಕೈ ಸಹ ಕೆಲವು ಕೀಗೆ ನನ್ನ ಕೈ ಹೋಗ್ತಿರ್ಲಿಲ್ಲ ಚಿಕ್ಕದಿದ್ದ. ಮತ್ತೆ ದೊಡ್ಡ ಸ್ಯಾಕ್ಸೋಫೋನ್ ಎಲ್ಲ ತಗೊಂಡ ನಂತರ ಈಗ ಕರೆಕ್ಟ್ ಆಗ್ತದೆ. ಓಕೆ, ಸೊ ನೀವು ಈಗ ಸ್ಯಾಕ್ಸೋಫೋನ್ ತುಂಬ ಪ್ರೋಗ್ರಾಮ್ಸಿಗೆಲ್ಲ ಹೋಗುವಾಗ ಸ್ಕೂಲ್ ಅಂತೂ ಮಿಸ್ ಆಗ್ತದೆ. ಸೊ ಸ್ಕೂಲಲ್ಲಿ ಈಗ ಕಾಲೇಜಲ್ಲಿದ್ದೀರಿ, ಸೊ ಹೇಗೆ ಪ್ರೋತ್ಸಾಹಿಸ್ತಾರೆ ಟೀಚರ್ಸ್ ಮತ್ತು ಫ್ರೆಂಡ್ಸ್ ಎಲ್ಲ? ನಾನು ಪ್ರೈಮರಿ ಶ್ರೀದುರ್ಗ ಪರಮೇಶ್ವರಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅಲ್ಲಿ ನಂದು ಹೆಡ್ ಮಾಸ್ಟರ್ ಎಲ್ಲ ಟೀಚರ್ಸ್ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನು ಗೇಮ್ಸ್ ಪೀರಿಯಡ್ಗೆಲ್ಲ ನಿಲ್ತಾನೆ ಇರಲಿಲ್ಲ, ಕ್ಲಾಸಿಗೆ ಹೋಗ್ತಿದ್ದೆ. ಅಮ್ಮ ಬಂದು ಕರ್ಕೊಂಡು ಹೋಗ್ತಿದ್ರು. 3:30ಗೆಲ್ಲ ಹೋಗ್ತಿದ್ದೆ. ಹಾಗೆ ಅಂತ ಸಹ ಹೇಳ್ತಿರ್ಲಿಲ್ಲ. ಮತ್ತೆ ಹೈಸ್ಕೂಲು SPH ಇನ್ನಂಜೆಯಲ್ಲಿ PUC ಸಹ ಅಲ್ಲೇ ಮಾಡಿದ್ದು. ಎಲ್ಲ ಟೀಚರ್ಸ್ ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಆಬ್ಸೆಂಟ್ ಎಲ್ಲ ಆದರೆ ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಇರ್ತಿತ್ತು, ಮ್ಯಾಮ್ನವ್ರ ಹತ್ರ ಎಲ್ಲ ಹೋಗಿ
ಕೇಳಿದ್ರೆ ಹೇಳ್ತಿರ್ತಾರೆ. ಪ್ರಿನ್ಸಿಪಲ್ಸ್ ಅಷ್ಟೇ, ಈಗ ಸಹ ಇನ್ನು ಇದನ್ನು ಬಿಡ್ಬೇಡ, ಕಂಟಿನ್ಯೂ ಮಾಡು, ಅವರು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸ್ಕೂಲಿಂಗ್ ಎಲ್ಲ ಎಲ್ಲಿ ಆದದ್ದು? ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗೆ ಇತ್ತು? ಪಾಪನಂತೂ ಅಂದ್ರೆ ಟೀಚರ್ನು ಅದು ಅಷ್ಟೇ ಅಂತ ಇದು ಮಾಡ್ತಿರ್ಲಿಲ್ಲ. ಕಾಲೇಜಿಗೆಲ್ಲ ಹೋಗಿ ಕೇಳ್ತಿದ್ದೆ. ಓಕೆ, ಹಾಗಾದ್ರೆ ನೀವು ಸ್ಕೂಲ್ ಡೇಸ್ ಅಲ್ಲಿ ನಿಮ್ಗೆ ಸ್ಯಾಕ್ಸೋಫೋನ್ ಬಿಟ್ಟು ಬೇರೆನೆಲ್ಲ ಹಾಬೀಸ್ ಇದೆ? ಸಿಂಗಿಂಗ್, ಡ್ಯಾನ್ಸ್, ಯಕ್ಷಗಾನ. ಓಕೆ, ಈಗ ಸಿಂಗಿಂಗ್ ಹೇಳಿದ್ರಿ, ನೀವು ನಮಗೋಸ್ಕರ ಒಂದು ಸಾಂಗ್ ಹೇಳಲೇಬೇಕಾಯ್ತಲ್ಲ? ಓಕೆ, ನಮಗೋಸ್ಕರ ಯಾವ ಸಾಂಗ್ ಹೇಳ್ತೀರಿ? ಕೊಸರಿ ಕೊಸರಿ ಹೇಳಿ. ಕೊಸರಿ ಕೊಸರಿ ಆಡುತ್ತಿಹ ಅಂದದ ಕೃಷ್ಣ, ಮೋಹಗೊಳಿಸಿಕೊಳ್ಳಲನೂದುಂಬುದು ಕೃಷ್ಣ. ಕೊಸರಿ ಕೊಸರಿ ಆಡುತ್ತಿಹ ಅಂದದ ಕೃಷ್ಣ, ಮೋಹಗೊಳಿಸಿಕೊಳ್ಳಲನೂದುಂಬುದು ಕೃಷ್ಣ. ಯಮುನೆಯಲ್ಲಿ ಮೂಡುತ್ತಿಹ ನೂರನೆಯ ತಾಳಗಳು, ಕುದುಕದಿಂದ ಮೂಡಿತಯ್ಯ ಬಾಬಾ ಬಾಬಾ ಬಾ. ತುಂಬಾನೇ ಸುಮಧುರವಾಗಿ ಹಾಡಿದ್ರಿ. ಸೊ ನಿಮ್ಗೆ ಈಗ ಸಿಂಗಿಂಗ್ ಬಿಟ್ಟು ಡಾನ್ಸ್ ಮತ್ತೆ ಯಕ್ಷಗಾನದಲ್ಲಿ ಕೂಡ ತುಂಬಾ ಇಂಟ್ರೆಸ್ಟ್ ಹೇಳಿದ್ರಿ. ಇನ್ನು ಯಕ್ಷಗಾನ ಕ್ಲಾಸಸ್ ಏನಾದರೂ ಹೋಗಿದ್ರಾ? ಹೋಗಿದ್ದೇನೆ, 1.5 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಸೊ ಅದರಲ್ಲಿ ಗುರುಗಳು ಪ್ರಜ್ವಲ್ ಶೇರಿಗಾರ್ ಪರ್ಕಾಳ ಅಂತ, ಅವರು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಯಾವುದೆಲ್ಲ ಎಲ್ಲೆಲ್ಲ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಿ? ನಮ್ಮದು ಬಂಟಕಲಲ್ಲಿ ಸರೌಂಡಿಂಗ್ಸ್ ದೇವಸ್ಥಾನದಲ್ಲೆಲ್ಲ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೇವೆ. ಓಕೆ, ಸೊ ಯಾವುದೆಲ್ಲ ಪಾತ್ರಗಳು ಮಾಡಿದ್ದೀರಿ? ಫಸ್ಟ್ ಪಾತ್ರ ಅಂತ ಹೇಳಿದ್ರೆ ಬಲರಾಮ, ಮತ್ತೆ ದೇವೇಂದ್ರ, ಕೃಷ್ಣ, ಕುಶ, ಈಶ್ವರ, ಹೀಗೆ 5 ಪಾತ್ರಗಳನ್ನು 5 ಪಾತ್ರ ಮುಗ್ದಿದೆ. ಈಗ ಒಂದ್ರದಾದ್ರೂ ಡೈಲಾಗ್ ನೆನಪಿರ್ಬೋದಲ್ಲ? ದೇವೇಂದ್ರನದ್ದು. ಓಕೆ, ಅದೊಂದು ಹೇಳ್ತೀರಾ? ದೇವತೆಗಳೇ, ಇದುವೇ ಸುರಲೋಕ. ಈ ಸುರಲೋಕವನ್ನು ಶತಯಾಗದ ಫಲದಿಂದ ಪುರಂಧರನಾದ ನಾನು ಒಲಿಸಿಕೊಂಡಿದ್ದೇನೆ. ಹಿಡಿಯುವುದಕ್ಕೆ ವಜ್ರಾಯುಧ, ಏರಲು ಐರಾವತ, ಅಷ್ಟದಿಕ್ಪಾಲಕರ ರಕ್ಷೆ, ಮನಸ್ಸನ್ನು ಮುದಗೊಳಿಸುವ ನಂದನವನ. ಹೀಗೆ ಈ ಸುರಲೋಕಕ್ಕೆ ಎಣೆಯುಂಟೆ ಸ್ವಾಮಿ. ಹಿರಿಯಕ್ಕನ ಮಕ್ಕಳೂ ತಾವು ಎಂಬ ಕಾರಣದಿಂದ ಈ ಸುರಲೋಕಕ್ಕೆ ಬಂದು ದಾಳಿ ಇಡುತ್ತಿದ್ದಾರಲ್ಲ, ಕೇಳಿದಿರೇ? ಇಂಥ ಒಂದು ಹಾಡು ಹೇಳುವಾಗ ಒಂದು ಬೇರೆ ವಾಯ್ಸ್ ಆದ್ರೆ ಈಗ ಫುಲ್ ಚೇಂಜ್ ಆಗ್ತದಲ್ಲ. ಸೊ ಈಗ ನೀವು ಸ್ಯಾಕ್ಸೋಫೋನ್, ಸಿಂಗಿಂಗ್ ಮತ್ತೆ ಯಕ್ಷಗಾನ, ಭರತನಾಟ್ಯ ಕೂಡ ಮಾಡ್ತೀರಿ? ಭರತನಾಟ್ಯ ಅಂದ್ರೆ ಕ್ಲಾಸಿಗೆಲ್ಲ ಹೋಗ್ಲಿಲ್ಲ, ಹೀಗೆ ಕಾಲೇಜ್ ಡೇ ಟೈಮಲ್ಲೆಲ್ಲ. ಸೊ ಸ್ಕೂಲ್ ಡೇ ಮತ್ತೆ ಕಾಲೇಜ್ ಡೇ ಅಲ್ಲಿ ನಿಮ್ದೊಂದು ಪ್ರೋಗ್ರಾಮ್ಸ್ ಇದ್ದೇ ಇರ್ತದ ಅಂತ ಯಾವ್ದಾದ್ರು ಒಂದು? ಡ್ಯಾನ್ಸ್ ಆಗಿರ್ಬೋದು, ಸ್ಯಾಕ್ಸೋಫೋನ್ ಸಹ ಹೈಸ್ಕೂಲಲ್ಲಿ ಸಹ ಕೊಟ್ಟಿದ್ದೇನೆ. ಹೈಸ್ಕೂಲಿಂದ PU ವರೆಗೆ ಕೊಡ್ತಾ ಬರ್ತಿದ್ದೀರಿ. ಓಕೆ, ನಿಮ್ಗೆ ಇದರಲ್ಲಿ ಡಾನ್ಸ್, ಸಿಂಗಿಂಗ್ ಮತ್ತೆ ಸ್ಯಾಕ್ಸೋಫೋನ್ ಹೇಳಿದ್ರೆ ಯಕ್ಷಗಾನ ಯಾವುದು ಇಷ್ಟ? ಯಾವುದು ಚೂಸ್ ಮಾಡ್ತೀರಿ? ಸ್ಯಾಕ್ಸೋಫೋನ್ ಅದನ್ನೇ ಚೂಸ್ ಮಾಡ್ತೀರಿ. ನಿಮ್ಮ ಫಸ್ಟ್ ಸ್ಪೆಷಲ್ ಆಗಿರುವಂತಹ ಪ್ರೋಗ್ರಾಮ್ ಒಂದು ಯಾವ್ದಾದ್ರು ಇದ್ರೆ ದಿ ಬೆಸ್ಟ್ ಹೇಳಿ, ನಿಮ್ಗೆ ಫೇವ್ರೇಟ್ ಆದಂತದ್ದು. ನಂಗೆ ಶೃಂಗೇರಿಯಲ್ಲಿ ಕೊಟ್ಟಂತಹ ಪ್ರೋಗ್ರಾಮ್, ಅಂದ್ರೆ ನಂದು ಗೋಲ್ಡನ್ ಸ್ಯಾಕ್ಸೋಫೋನ್ ತಗೊಂಡ ನಂತರ ಅಲ್ಲಿಯೇ ಕೊಡ್ಬೇಕಂತ ಇತ್ತು. ಅದು ಸರಸ್ವತಿ ಅಲ್ಲ, ಅಲ್ಲಿ ಕೊಟ್ಟು ಮತ್ತೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತ ಇತ್ತು. ಹಾಗೆ ಒಂದು ಸ್ಯಾಕ್ಸೋಫೋನ್ ತಗೊಂಡ ನಂತರ ಶೃಂಗೇರಿಗೆ ಹೋಗಿ ಕೊಡ್ತೇನೆ. ಈಗ ಸಹ ಕೊಡ್ತೇನೆ, ವರ್ಷಕ್ಕೆ ಒಂದ್ಸಲ ಹೋಗಿ ಶೃಂಗೇರಿಯಲ್ಲಿ ಪ್ರೋಗ್ರಾಮ್ ಕೊಟ್ಟು, ಅಲ್ಲಿ ಒಬ್ರು ಡೊಲ್ಕಿ ಅವರ ಅಜ್ಜ ಇದ್ದಾರೆ, ಅವರಿಗೆ ಭಾರಿ ಖುಷಿ, ಬಂದು ಹೋಗು ಹೀಗೆ ಪ್ರೋಗ್ರಾಮ್ ಕೊಡ್ತಾ ಇರು ಹಾಗೆಲ್ಲ ಹೇಳ್ತಿರ್ತಾರೆ. ಸೊ ಇನ್ನು ಸ್ಯಾಕ್ಸೋಫೋನ್ ನುಡ್ಸೋದು ಹೇಳಿದ್ರೆ ನೀವು ಕಲಾವಿದೆ ಕೂಡ, ನಿಮಗೆ ಹಲವಾರು ಕಡೆ ಪ್ರಶಸ್ತಿಗಳನ್ನು ಕೊಟ್ಟಿರ್ತಾರೆ, ತುಂಬ ಕಡೆ ಇದು ಕೂಡ ಮಾಡ್ತಾರೆ. ನಿಮ್ಗೆ ಆಗ ಎಂತ ಅನ್ಸಿತ್ತು? ಎಲ್ಲಿ ಎಲ್ಲ ನಿಮ್ಗೆ ಸನ್ಮಾನ ಮಾಡಿದ್ದಾರೆ? ಸನ್ಮಾನ ತುಂಬಾ ಕಡೆಯಲ್ಲಿ ಆಗಿದೆ. ನಮ್ಮ ದೇವಸ್ಥಾನದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಹೇರೂರು, ಗಣೇಶೋತ್ಸವ ಸಮಿತಿ ಬಂಟಕಲ್ಲು, ಮೂಡುಸಗ್ರಿಯ ದೇವಸ್ಥಾನ ಉಂಟಲ್ಲಿ, ಭದ್ರಕಾಳಿ ಕ್ಷೇತ್ರದಲ್ಲಿ, ಬಂಟಕಲ್ ದೇವಸ್ಥಾನ, ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ, ಹೀಗೆ ತುಂಬಾ ಕಡೆ ಸನ್ಮಾನ ಎಲ್ಲ ಆಗಿದೆ. ತುಂಬ ಕಡೆ ಆಗ ಖುಷಿ ಆಗ್ತದೆ. ಓಕೆ, ನಿಮ್ಮ ಸ್ಕೂಲ್ ಇದಕ್ಕೆ ಬಂದರೆ, ಈಗ ನೀವು ಸ್ಕೂಲ್ ಆದ ಮೇಲೆ ಕಾಲೇಜಿಗೆ ಬಂದ್ರಿ. ಕಾಲೇಜಲ್ಲಿ ರೀಸೆಂಟಾಗಿ ನೀವು ಶಾರ್ಟ್ ಮೂವಿ ಕೂಡ ಮಾಡಿದ್ರಿ. ಸೊ ಅದರ ಬಗ್ಗೆ ಹೇಳಿ, ನಮಗೆ ಗೊತ್ತಾಯ್ತು ನೀವು ಶಾರ್ಟ್ ಮೂವಿ ಮಾಡಿದ್ದೀರಿ ಹೇಳಿ. ಅದು ಅಂದರೆ ನನ್ನ ಸೀನಿಯರ್ಸ್ ಎಲ್ಲ ಹೀಗೆ ಮಾತಾಡ್ತಾ ಇರುವಾಗ ಮಾಡುವನಾ ಅಂತ ಕೇಳಿದೆ. ಮಾಡುವ ಅಂತ. ಮೋಕೆದ ಗೊಬ್ಬು ಅಂತ ಲಾಸ್ಟ್ ರೀಸೆಂಟಾಗಿ 1 ಮಂತ್ ಬ್ಯಾಕಲ್ಲಿ ಬಂದದ್ದು. ಓಕೆ, ಸ್ಕೂಲಲ್ಲಿ ಟೀಚರ್ಸ್ ಮತ್ತು ಕಾಲೇಜಲ್ಲಿ ಲೆಕ್ಚರ್ಸ್, ಫ್ರೆಂಡ್ಸ್ ಇದೆಲ್ಲ ಸಪೋರ್ಟ್ ಹೇಗಿತ್ತು ನಿಮಗೆ? ಎಲ್ಲರೂ ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಹೀಗೆ ನೋಟ್ಸ್ ಎಲ್ಲ
ಇನ್ಕಂಪ್ಲೀಟ್ ಇದೆ, ಪರವಾಗಿಲ್ಲ ಟೈಮ್ ತಗೋ ಮಾಡು ಅಂತ ಹೇಳ್ತಾರೆ. ಮತ್ತು ಫ್ರೆಂಡ್ಸ್ ವಿಷಯ ಬಂದು ನಂದೊಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾಳೆ ಬೃಂದ ಅಂತ, ಎಲ್ಲಿ ನಂದು ಯಕ್ಷಗಾನ ಇದ್ದರೆ ಅಲ್ಲಿಗೆ ಸಹ ಬರ್ತಾಳೆ, ತುಂಬ ಸಪೋರ್ಟ್ ಮಾಡ್ತಾಳೆ ಎಲ್ಲ ವಿಷಯದಲ್ಲಿ. ಓಕೆ, ಇನ್ನು ಫ್ರೆಂಡ್ಸ್ ಟೀಚರ್ಸ್ ಇದ್ದಾದರೆ ನಾವು ಇಷ್ಟು ಸಾಧನೆ ಮಾಡಬೇಕಂದ್ರೆ ಪೇರೆಂಟ್ಸ್ ಇದು ಸಪೋರ್ಟ್ ತುಂಬ ಮುಖ್ಯ ಆಗ್ತದೆ. ಸೊ ನಿಮ್ಮ ಅಪ್ಪ ಅಮ್ಮ ಮತ್ತು ತಂಗಿದ್ದು ಸಪೋರ್ಟ್ ಹೇಗೆ ಉಂಟು? ನಾನು ಇಲ್ಲಿರ್ಬೇಕಂದ್ರೆ ಅವರೇ ಮುಖ್ಯ ಕಾರಣ. ಅಪ್ಪನಿಗೆ ಎಲ್ಲ ವಿಷಯದಲ್ಲಿ ಡ್ಯಾನ್ಸಾ, ಯಕ್ಷಗಾನವಾ, ಸಿಂಗಿಂಗಾ, ಹೋಗು ತುಂಬ ಸಪೋರ್ಟ್ ಮಾಡ್ತಾರೆ. ಅಮ್ಮ ಸಹ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ, ತಂಗಿ ಸಹ. ಸೊ ಈಗ ಕೆಲವು ಪೇರೆಂಟ್ಸ್ ಏನು ಹೇಳ್ತಾರೆ, ಹೋಗಬೇಡಿ ಖಾಲಿ ಓದೋದ್ರಲ್ಲಿ, ನೀವು ಅಂಥವ್ರಿಗೆ ಎಂತಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ಮಕ್ಕಳು ಸಹ ಓದೋದ್ರಲ್ಲೇ ಅಂತ ಇರೋದಿಲ್ಲ, ಹೀಗೆ ಹೀಗೆ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ, ಅವರಿಗೆ ಸಹ ಸಪೋರ್ಟ್ ಮಾಡಿ, ಅವರ ಹತ್ರ ಸಹ ಟ್ಯಾಲೆಂಟ್ ಇರ್ತದೆ, ತಿಳ್ಕೊಳ್ಳಿ ಅವರನ್ನು. ಓಕೆ, ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಇದೆ ನಿಮ್ಮದು? ಇದು ಸ್ಯಾಕ್ಸೋಫೋನನ್ನು ಪ್ರೊಫೆಷ್ನಲ್ ಆಗಿ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಆಪ್ಟ್ ಮಾಡ್ತೀರಾ? ಅಡಾಪ್ಟ್ ಅಂತ ಸ್ಟಡೀಸ್ ಬಗ್ಗೆ ಸಹ ನೋಡ್ಕೊಳ್ಬೇಕಾಗ್ತದೆ. ಸ್ಯಾಕ್ಸೋಫೋನ್ ಸಹ ನಾನು ಬಿಡುವುದಿಲ್ಲ, ಎರಡನ್ನು ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವ ಅಂತ. ಓಕೆ, ಎರಡನ್ನು ಕೂಡ ಮೇಂಟೈನ್ ಮಾಡ್ತೀರಿ ಅಂತೇಳಿ. ಇನ್ನು ಸ್ಕೂಲ್ ಕಾಲೇಜಲ್ಲಿರುವಾಗ ಇದೆಲ್ಲ ಬರುವಾಗ ಮೇಂಟೈನ್ ಮಾಡಬೇಕಾಗ್ತದೆ, ಬ್ಯಾಲೆನ್ಸಿಂಗ್ ಹೇಳುವಾಗ ಅಲ್ಲಿ ಕೂಡ ಬ್ಯಾಲೆನ್ಸಿಂಗ್ ಬರ್ತದೆ. ಒಬ್ಬರು ಸ್ಟೂಡೆಂಟ್ ಆಗಿ ಇದು ಎರಡು ಕಲ್ಚರಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ನಮ್ಮ ಸ್ಟಡೀಸ್ ಆಗಿರ್ಬೋದು, ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ನೀವು ಹೇಗೆ ಮಾಡ್ತಿದ್ರಿ? ಏಪ್ರಿಲ್ ಮೇ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ಇರ್ತದೆ, ಆಗ ಹೇಗೂ ರಜೆ ಇರ್ತದೆ. ಬಟ್ ಕೆಲವು ಸಲ ಕಾಲೇಜಲ್ಲಿರುವಾಗ ಕಾಲೇಜ್ ಡೇಸಲ್ಲಿ ಸಹ ಪ್ರೋಗ್ರಾಮ್ ಇರ್ತದೆ, ಆಗ ರಜೆ ಎಲ್ಲ ಹಾಕಿ ಹೋಗ್ತೇನೆ, ಪ್ರೋಗ್ರಾಮ್ ಎಲ್ಲ ಕೊಟ್ಟು ಬರ್ತೇನೆ. ಓಕೆ, ಸೊ ಹಾಗೆ ಟೀಚರ್ಸ್ ತುಂಬ ನಿಮಗೆ ಹೆಲ್ಪ್ ಕೂಡ ಮಾಡ್ತಾರೆ ಹೇಳಿದ್ರಿ. ಸೊ ಈಗ ನಿಮಗೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳಲಿಕ್ಕೆ ಉಂಟಾ? ಥ್ಯಾಂಕ್ಸ್ ಫಸ್ಟಿಗೆ ನಂದು ಪೇರೆಂಟ್ಸಿಗೆ, ತಂಗಿಗೆ, ಮತ್ತು ಸ್ಯಾಕ್ಸೋಫೋನ್ ಕಲಿಸಿದ ಗುರುಗಳು ಅಲೆಯೂರು ಸುಂದರ್ ಶೇರ್ಗರ್ ಅವರಿಗೆ ತುಂಬ ಧನ್ಯವಾದ. ಮತ್ತು ಯಕ್ಷಗಾನದ ಗುರುಗಳು ಸಹ ಪ್ರಜ್ವಲ್ ಸರ್ ಅವರಿಗೆ ಸಹ, ಮತ್ತು ಊರಿನವರು ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಮಾಮ ಸಹ ನನಗೆ ಸ್ಯಾಕ್ಸೋಫೋನ್ ತಗೊಳ್ಳಿಕ್ಕೆ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೆ ಸಹ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವೇದಿಕೆಯಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿದಂಥ ನಿಮಗೂ, ನಿಮ್ಮ ಚಾನಲ್ನವರಿಗೂ ನಿಮಗೆ ಕೂಡ ಥ್ಯಾಂಕ್ಸ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹಾಗೆ ನೀವು ನಮ್ಮ ಜೊತೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡ್ರಿ, ಹಾಗೆ ತುಂಬ ಮಾತಾಡಿದ್ರಿ, ನಮಗೆ ಸಹ ಖುಷಿ ಆಯಿತು. ನಿಮ್ಮ ಫ್ಯೂಚರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶ್ರೀನಿಧಿ ಅವರು ಸ್ಯಾಕ್ಸೋಫೋನ್ ನುಡಿಸುವುದರ ಮೂಲಕ ನಮ್ಮೆಲ್ಲರನ್ನು ರಂಜಿಸಲಿಕ್ಕಿದ್ದಾರೆ. ಬನ್ನಿ ವೀಕ್ಷಕರೇ, ಅದನ್ನು ನೋಡ್ಕೊಂಡು ಬರೋಣ.
ನೋಡಿದ್ವಲ್ಲ ವೀಕ್ಷಕರೇ, ರಾಗನಿಧಿ ವಿಶೇಷ ಕಾರ್ಯಕ್ರಮದಲ್ಲಿ ನಿಧಿ ಅವರು ಸ್ಯಾಕ್ಸೋಫೋನ್ ನುಡಿಸುವುದರ ಮೂಲಕ ನಮ್ಮೆಲ್ಲರನ್ನೂ ಮನೋರಂಜಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.